ಲೋಕಕ್ಕೆ ಸಂಕಷ್ಟ ತಂದಿರುವ ಕೊರೋನಾವನ್ನೇ ಮುಖ್ಯ ವಿಷಯವನ್ನಾಗಿಟ್ಟುಕೊಂಡಂತಹ ತುಳು ಸಿನಿಮಾ ಜೀಟಿಗೆಯ ಮುಹೂರ್ತ ಪೂಜೆ ಮಂಗಳೂರಿನ ಪದವಿನಂಗಡಿಯ ಕೊರಗಜ್ಜನಗುಡಿಯಲ್ಲಿ ನಡೆಯಿತು. ಕೊರೋನಾ ನಿಮಿತ್ತ ಬಹಳ ಚಿಕ್ಕದಾಗಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಕ್ಯಾಮೆರಾ ಸ್ವಿಚ್ ಆನ್ ಮಾಡಿ ಜೀಟಿಗೆ ಉರಿಸುವ ಮೂಲಕ ವಿಭಿನ್ನ ರೀತಿಯಲ್ಲಿ ಉದ್ಘಾಟಿಸಿದರು. ಪ್ರಧಾನ ನಟರಾದ ನವೀನ್ ಡಿ ಪಡೀಲ್, ರಾಜ್ ಬಿ ಶೆಟ್ಟಿ, ರೂಪಾ ವರ್ಕಾಡಿ, ಪ್ರಕಾಶ್ ತುಮಿನಾಡು, ಶೋಭರಾಜ್ ಪಾವೂರು, ಜೆಪಿ ತುಮಿನಾಡು, ಸುರೇಶ್ ಮಂಜೇಶ್ವರ, ಕ್ಯಾಮರಾಮ್ಯಾನ್ ವಿಷ್ಣು ಪ್ರಸಾದ್, ಪತ್ರಕರ್ತ ಪ್ರಕಾಶ್ ಪಾಂಡೇಶ್ವರ, ಸಾಹಿತಿ ಶಶಿರಾಜ್ ರಾವ್ ಕಾವೂರ್, ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಶ್ವನಾಥ್ ಭಟ್, ಮಂಗಳೂರು ವಿಭಾಗ ಸಹ ಬೌದ್ಧಿಕ ಪ್ರಮುಖ ವಿಶ್ವನಾಥ ಮಾಸ್ಟ್ ಕೋಳಿಯೂರು, ಧರ್ಮಜಾಗರಣ ವಿಭಾಗ ಸಂಯೋಜಕ ತಿಮ್ಮಪ್ಪ ಮಿಯಪದವು, ಏರ್ ಪ್ರೊಡಕ್ಷನ್ಸ್ ಮಾಲಕ ಜೀಟಿಗೆ ನಿರ್ಮಾಪಕ ಅರುಣ್ ರೈ, ಜೀಟಿಗೆ ಸಿನಿಮಾ ನಿರ್ದೇಶಕ ಸಂತೋಷ್ ಮಾಡ, ಬಿಜೆಪಿ ಕೇರಳ ಸ್ಟೇಟ್ ಕಮಿಟಿ ಮೆಂಬರ್ ಹರಿಚಂದ್ರ ಮಂಜೇಶ್ವರ, ಉಳ್ಳಾಲ ಕಾಂಗ್ರೆಸ್ ಪಕ್ಷದ ಮುಖಂಡ ಮೋಹನ್ ಮೆಂಡನ್, ಉದ್ಯಮಿ ಗಣೇಶ್ ಶೆಟ್ಟಿ, ಸುರೇಶ್ ಮಂಜೇಶ್ವರ, ಸಂಗೀತ ನಿರ್ದೇಶಕ ಸ್ಯಾಕ್ಸೋಫೋನ್ ಜಯರಾಮ್, ಗಿರ್ಗಿಟ್ ಸಿನಿಮಾ ನಿರ್ದೇಶಕ ರಾಕೇಶ್ ಕದ್ರಿ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೊರೋನಾದ ಒಂದು ಸಬ್ಜೆಕ್ಟ್ ಪತ್ತೊಂದು ಜೀಟಿಗೆ ಪನ್ಪುನ ಪುದರ್ದ ಮಿತ್ತು ಎಂಕುಲು ದುಂಬು ಒಂದುಲ್ಲ ನೆಟ್ಟಿ ಅನ್ನೊಂದು ಮುಖ್ಯ ಪಾತ್ರ ಮಂತೊಂದುಲ್ಲೆ ರೂಪೋರ್ಕಾಡಿ ಆರ್ಯನ್ನ ಪತ್ನಿನ ಪಾತ್ರ ಮಂತೊಂದುಲ್ಲೇರು ಅಂಚದ ಪುನಃ ಅದೊಂದು ಕೊರೋನಾ ಕಾನ್ಸೆಪ್ಟ್ ಮೇ ತಿಂಗೊಳ್ಳೆ ಸಂತೋಷ್ ಮಾಡ ಡೈರೆಕ್ಟರ್ ಆರಂತ ಅನುಭವಿ ಡೈರೆಕ್ಟರ್ ಬೊಕ ಎತ್ತೋ ಅವಾರ್ಡ್ ದೆತ್ತೊಂದಿನ ಜಯರಾಜ್ ಪನ್ಪುನ ಮಲಯಾಳಂದ ನಿರ್ದೇಶಕರೊಟ್ಟಿಗೆ ಪಲಗಿದಿನಾರು ಆರು ಈ ಕಾನ್ಸೆಪ್ಟನ್ನು ರೆಡಿ ಮಂತೀರು ಇದೊಕ ಸಂಭಾಷಣೆಗೆ ಶಶಿರಾಜ್ ಕಾವೂರ್ನು ಪ್ರೊಡ್ಯೂಸರ್ ನಕುಲು ತಿಕ್ಕೊಂದಿದ್ದ ನಾಡಲ ಈ ಕಥೆನಿಗೆ ಎಂದು ಅರುಣ್ ರೈಕುಲು ನೀ ಕ್ಯಾನ್ ಕಾಸು ಪಾಡುವೆ ಈ ಸಿನಿಮಾ ನಾನು ಲಾಭ ಬೋಡೋದು ಪಾಡ್ನತ್ತು ನನ್ನ ಸಿನಿಮಾ ನಮ್ಮ ಕೊರೋಡು ಬಂದ್ಬಿಡ ಉದ್ದೇಶಡು ಕೊರೋನಾ ಕಾನ್ಸೆಪ್ಟನ್ನು ಪತ್ತೊಂದು ಈ ಸಿನಿಮಾಗೆ ಮುಂದುವರಿಯೊಂದುಲ್ಲೇರು ಅದೊಟ್ಟಿಗೆ ಇಂಗ್ಲ ಆತು ಜವನಿಯರ ಮಾತ ನೆಕ್ಕ ಸೇರಿದು ಕೈ ಜೋಡಿಸದೇರು ಒಂದು ಸಿನಿಮಾ ಒಂಜಿ ರಾಷ್ಟ್ರ ಲೆವೆಲ್ಡ್ ಪೋದು ಐತ ಒಂಜಿ ರಾಷ್ಟ್ರ ಒಂಜಿ ಇನಾಮುನು ತೆತೋಡು ಬಂದ್ಬಿಟ್ಟು ಒಂಜಿ ಕಾನ್ಸೆಪ್ಟನ್ನು ಪತ್ತೊಂದು ಮುಕ್ಕಲು ಕಾನ್ಸೆಪ್ಟ್ ಮಲ್ದಿರು ಎಡ್ಡೆ ಟೀಮು ಒಂಜಿ ಸಿನಿಮಾ ರೆಡಿ ಆವೊಂದುಂಡು ನಮ್ಮ ವಿಷ್ಣು ಸಾರ್ನ ಛಾಯಾಗ್ರಹಣ ನೈಕೊಂಡು ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ ಪಡೆಯಿನ ಪಡ್ಡೆ ಈ ಸಿನಿಮಾದ ಕ್ಯಾಮ್ರಾಮ್ಯಾನ್ ಸೊ ಎಡ್ಡೆ ಟೀಮ್ ಈ ಸಿನಿಮಾ ಮಲ್ತೊಂದುಲ್ಲೇರು ಸೊ ನಿಖಲ್ನ ಸರ್ವ ರೀತಿಯ ಸಹಕಾರ ಈ ಸಿನಿಮಾಗೆ ಉಪ್ಪಾಡೋದು ಈ ಮೂಲಕ ಏನೋದಲ್ಲ ಅದೇ ರೀತಿ ಜೀಟಿಗೆ ತಂಡಗೆ ವೈಯಕ್ತಿ ಬರೋದು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್. ಸಿನಿಮಾ ಖಂಡಿತ ದಯಪಂಡ ಮಗಳ ಅಭಿರುಚಿದಾದೊಂಡು ಏನು ಇಡಮುಟ್ಟ ಮಗಳ ಪಾತ್ರ ಮಗಳ ವರ್ಕ್ ತೆರಿದೆ ಅಂಚ ಎಂಕಿ ನಂಬಿಕೆ ಉಂಡು ಈ ಸಿನಿಮಾದ ಮಿತ್ತೆ ಜೀಟಿಗೆ ಒಂದು ಎಡ್ಡೆ ಸಿನಿಮಾ ತುಳು ಕಾಪುಡು ನಮ್ಮ ಜನಕ್ಕೂ ಮಾತೆರ್ಲ ತೂಪೇರು ಆ್ಯಂಡ್ ನಮ್ಮ ನಾಡಿಗೆ ಎಡ್ಡೆ ಪುದರ್ ಕನಪುಂಡು ಪನ್ಪಿನ ನಂಬಿಕೆ ಎಂಕೊಂಡು ಸೊ ಆಲ್ ದ ಬೆಸ್ಟ್ ಟೀಮ್.